ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು ಇದರ ಶತಮಾನೋತ್ಸವ ಸಂಭ್ರಮ ಸಮಾರಂಭದ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಜೊತೆ ಇರುವಂಥ ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಯುತ ಎಸ್ ಮೊಹಮ್ಮದ್ ರಫೀಕ್ ರವರಿಗೆ, ಅದೇ ರೀತಿ ಗೌರವ ಮಾರ್ಗದರ್ಶಕರು ಹಿರಿಯರು ಶ್ರೀಯುತ ಸುದರ್ಶನ್ ಶೆಟ್ಟಿ ಪರಿಯಲಗುತ್ತು ಅವರಿಗೂ, ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಗೌರವ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀಯುತ ಮೊಹಮ್ಮದ್ ಇಕ್ಬಾಲ್ ರವರಿಗೆ, ಶತಮಾನೋತ್ಸವ ಸಮಿತಿಯ ಕೋಶಾಧಿಕಾರಿ ಶ್ರೀಯುತ ಅಬುಸಾಲಿ ಮತ್ತು SMCಯ ಅಧ್ಯಕ್ಷರು ಆಗಿರುವಂಥ ಅಬುಸಾಲಿಯವರಿಗೆ, ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಹಿರಿಯ ಉಪಾಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಇಸಾಕ್ ರವರಿಗೆ, ಸುದ್ದಿಗೋಷ್ಠಿಯನ್ನು ಅಲ್ಲಿ ಇರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕ ವಂದಿಸ್ತಾ, ನಾನು ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯ ಶ್ರೀಯುತ ಜಗದೀಶ್ ಶೆಟ್ಟಿ ಅಂತ ತಮಗೆ ತಿಳಿಸುತ್ತಾ, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಶತಮಾನೋತ್ಸವ ಸಂಭ್ರಮ ಸಮಾರಂಭದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ರಫೀಕ್ ರವರು ನೀಡುವಂತೆ ವಿನಂತಿಸ್ತಾ ಇದ್ದೇನೆ. ತಾಲೂಕು ವ್ಯಾಪ್ತಿಯಲ್ಲಿ 100 ವರ್ಷ ತುಂಬಿದಂತಹ ಮೊದಲ ಶಾಲೆ ಎಂಬ ಹೆಗ್ಗಳಿಕೆಯಿಂದ ಇದೇ ಬರುವ ತಾರೀಕು 26ರಂದು ಅಮ್ಲಮೊಗರು ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ದಿವಸ ಆಚರಿಸ್ತಾ ಇದ್ದೇವೆ. 1 ವರ್ಷದಿಂದ ನಿರಂತರ ಈ ಶತಮಾನೋತ್ಸವದ ಪರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. 26ರಂದು ಸಮಾರೋಪ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಇಲಾಖೆ ಸಚಿವರು, ಕ್ಷೇತ್ರದ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು, ಪಾರ್ಲಿಮೆಂಟ್ ಸದಸ್ಯರು, ಮುಖಂಡರು, ಹಿರಿಯರೆಲ್ಲ ಭಾಗವಹಿಸಲಿದ್ದಾರೆ. ನಮ್ಮ ಈ ಅಮ್ಲಮೊಗರು ಹಿರಿಯ ಪ್ರಾಥಮಿಕ ಶಾಲೆ 1910ರಲ್ಲಿ ಶ್ಯಾಮಭೋಗ ಹಿತ್ತಿಲು ಎಂಬಲ್ಲಿ ಅಂದಿನ ಪಟೇಲರು ಆ ಶಾಲೆಯನ್ನು ಪ್ರೈವೇಟ್ ಆಗಿ ನಡೆಸುತ್ತಿದ್ದರು 1910ರಲ್ಲಿ. ತದನಂತರ ಭೀಕರ ಬರದಿಂದ ಮಲೆಹಾನಿಯಿಂದ 1923ರಲ್ಲಿ ಅವತ್ತು ನಾವು ಬೇರೆ ಜಾಗಕ್ಕೆ ಆ ಶಾಲೆಯನ್ನು ಅವತ್ತಿನ ಅವರು ಸ್ಥಳಾಂತರ ಮಾಡಿದ್ರು. ಆ ಶಾಲೆಗೆ ಶ್ರೀಮತಿ ರಾಮಕ್ಕ ಫಕೀರ ಶೆಟ್ಟಿಯವರು 1924ರಲ್ಲಿ 1 ಎಕರೆ 15 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟಿರುತ್ತಾರೆ. 1 ಎಕರೆ ಕುಮ್ಕಿ ಜಾಗ ಮತ್ತು 15 ಸೆನ್ಸ್ ವರ್ಗ ಜಾಗವನ್ನು ಅವತ್ತಿನ ಕಾಲದಲ್ಲಿ 1924ರಲ್ಲಿ ಸರ್ಕಾರಿ ಶಾಲೆಗೆ ದಾನಿಯಾಗಿ ನೀಡಿದ್ರು. ತದನಂತರ ಅವತ್ತು 1ನೇ ತರಗತಿ, ನಂತರ 2ನೇ ತರಗತಿ, 3ನೇ ತರಗತಿ, ನಿರಂತರ 8ನೇ ತರಗತಿ ತನಕ ಈಗ ಅಲ್ಲಿ 215 ಮಕ್ಕಳು ಪಾಠವನ್ನು ಕಲಿತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಬಹುಶಃ ಈ ಭಾಗದಲ್ಲಿ ಬಹಳ ಕಡಿಮೆ ಇರುವಂತಹ ಒಂದು ಸಂದರ್ಭದಲ್ಲಿಯೂ ಸಹ ಅಮ್ಲಮೊಗರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 215 ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಗ್ರಾಮಸ್ಥರು ನಡೆಸಲಿಕ್ಕೆ ಉದ್ದೇಶಿಸಿರುತ್ತಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ 1,25,00,000 ರು ವೆಚ್ಚದಲ್ಲಿ ಒಂದು ಕಟ್ಟಡ ಶಿಲಾನ್ಯಾಸ ಸಹ ನೆರವೇರಿಸಲಿಕ್ಕಿದೆ. ದಾನಿಗಳ ಸಹಾಯದಿಂದಲೂ ಸರ್ಕಾರದ ಸಹಾಯದಿಂದಲೂ ಈಗಾಗಲೇ ನಮ್ಮ ಶಾಸಕರು, ಸ್ಪೀಕರ್ ಸಾಹೇಬರು 20 ಲಕ್ಷ ಅನುದಾನವನ್ನು ಸಹ ಈಗಾಗಲೇ ಘೋಷಣೆ ಮಾಡಿರುತ್ತಾರೆ. ಆದ್ದರಿಂದ ಈಗೊಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ಅವತ್ತಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ನಡೆಯಲಿಕ್ಕಿದೆ. ಅವತ್ತು ಕಾರ್ಯಕ್ರಮ ಗುರುವಂದನೆ ಕಾರ್ಯಕ್ರಮ 28 ಜನರಿಗೆ ಗುರುವಂದನ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ನಂತರ ಪ್ರತಿಭಾ ಪುರಸ್ಕಾರ, ಭೋಜನ ಕೂಟವನ್ನು ಸಹ ಏರ್ಪಡಿಸಿದ್ದೇವೆ. 2:30ಕ್ಕೆ ವಿಠಲ್ ನಾಯಕರವ ಕಲ್ಲಡ್ಕರ್ ಅವರ ಗೀತ ಸಾಹಿತ್ಯ ಸಂಭ್ರಮ ಸಹ ನಡೆಯಲಿಕ್ಕಿದೆ. ರಾತ್ರಿ ಒರಿಯ ತುಂಡಲ
ಒರಿಯಾಂಡಲ ಸರಿಬೋಡು ಎಂಬ ನಾಟಕ ಸಹ ನಡೆಯಲಿಕ್ಕಿದೆ. ಲಯನ್ ಕಿಶೋರ್ ಶೆಟ್ಟಿ ಅವರ ಒಂದು ತಂಡದಿಂದ ಆ ನಾಟಕ ನಡೆಯಲಿದೆ. ಮತ್ತೆ ನಂತರ ಸಮಾರೋಪ ಸಮಾರಂಭ ಸಹ ನಡೆದು ಈ ಕಾರ್ಯಕ್ರಮ ಯಶಸ್ಸಿಗೋಸ್ಕರ ನಮ್ಮ ಗ್ರಾಮಸ್ಥರು ಮತ್ತು ಮುಖ್ಯೋಪಾಧ್ಯಾಯರು ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುತ್ತಾರೆ ಜಗದೀಶ್ ಶೆಟ್ಟಿ ಮಾಸ್ಟರ್ ಅವರು ಸಹ ಇದರ ಒಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸಿನ ಒಂದು ದಾರಿಯನ್ನು ಸಹ ತೋರಿದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಾವು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಆಹ್ವಾನವನ್ನು ನೀಡುತ್ತೇವೆ. ಅಮ್ಲಮೊಗರು ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮದ ಅಂಗವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹುಶಃ ಈ ಭಾಗದಲ್ಲಿ, ಉಳ್ಳಾಲ ಭಾಗದಲ್ಲಿ ಇದು 100ನೇ ವರ್ಷ ಆಗುವಂಥ ಪ್ರಾಥಮಿಕ ಶಾಲೆ ನಮ್ಮದು ಅಮ್ಲಮೊಗರು ಮೊದಲನೆಯದ್ದಾಗಿರುತ್ತದೆ. ಅದು ನಮಗೆ ಹೆಮ್ಮೆ. ಅಷ್ಟು ಹಿಂದಿನ ಸಮಯದಲ್ಲಿ ಕೂಡ ನಮ್ಮ ಊರಿನಲ್ಲಿ ವಿದ್ಯೆಗೆ ಮಹತ್ವವನ್ನು ಕೊಡುವಂಥ ಮಹನೀಯರು ಇದ್ದರು ಅಂತ ನಮಗೆ ಹೆಮ್ಮೆ. ಆ ಬಗ್ಗೆ ನಾವು ಈಗ ಈ ಶತಮಾನೋತ್ಸವದ ಅಂಗವಾಗಿ ಸಾಧಾರಣ ಒಂದು 1,25,00,000 ಮೊತ್ತದ ಒಂದು ಸುಸಜ್ಜಿತವಾದ ಶಾಲೆಯ ಬಿಲ್ಡಿಂಗ್ ಕಟ್ಟಡವನ್ನು ನಿರ್ಮಿಸುವವರಿದ್ದೇವೆ. ಇದಕ್ಕೆ ಊರಿನವರು ಮತ್ತು ಸರ್ಕಾರದ ಸಹಾಯವನ್ನು ಪಡೆಯುವವರಿದ್ದೇವೆ. ಇದನ್ನು ಶತಮಾನೋತ್ಸವ ದಿನದಂದೇ ನಮ್ಮ ಮಹನೀಯರು ಸ್ಪೀಕರು UT ಖಾದರ್ ಅವರಿಂದ, ಈ ಭಾಗದ ಶಾಸಕರಿಂದ ಮತ್ತು ಬೇರೆ ಸಚಿವರಿಂದ ಇದನ್ನು ಉದ್ಘಾಟನೆ ಮಾಡಿಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ಈಗಾಗಲೇ ಈ ಶಾಲೆಯ ಹೆಚ್ಚಿನ ಶತಮಾನೋತ್ಸವದ ಕೆಲಸಗಳು ಮುಗಿವೆ. ಇದಕ್ಕೆಲ್ಲರೂ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಇಕ್ಬಾಲ್ ರವರು ಬಹಳಷ್ಟು ನಮಗೆ ಈ ಶಾಲೆಗೆ ಅವರಿಂದ ಪಂಚಾಯತ್ ವತಿಯಿಂದ ಏನೆಲ್ಲ ಸಹಾಯ ಕೊಡಬೇಕಾದನ್ನೆಲ್ಲ ಬಹಳ ಉತ್ಸಾಹದಿಂದ ನಮಗೆ ಮಾಡಿದ್ದಾರೆ. ರಫೀಕ್ ರವರು ಅದೇ ರೀತಿ ಅದರಿಂದಲೂ ಜಾಸ್ತಿ ನಮ್ಮ ಹೆಡ್ ಮಾಸ್ಟ್ರು ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ನಿಜವಾಗಿಯೂ ನಮಗೆ ಈ ರೀತಿಯ ನಮಗೂ ಹುರುಪು ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯೋಪಾಧ್ಯಾಯರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಇಜಾಕ್ ಹಸನ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ ಸಹಕರಿಸ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ SDMCನ ಅಧ್ಯಕ್ಷರಾದಂಥ ಅಬ್ದುಸಾಲಿ ಅವರು ಕೂಡ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಇದನ್ನು ನಾವು ವಿಜೃಂಭಣೆಯಿಂದ ನೆರವೇರಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಇಚ್ಛಿಸ್ತೇನೆ. ನೆರೆದಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಉಳ್ಳಾಲ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆ ಒಂದು ಶತಮಾನೋತ್ಸವ ಸಂಭ್ರಮದಲ್ಲಿರುವುದು ಇದು ಪ್ರಥಮ. ಅದು ಬಹಳ ಹೆಮ್ಮೆ ಎನಿಸ್ತಾ ಇದೆ. ಅದರಲ್ಲೂ ನಮ್ಮ ಭಾಗದ ಶಾಸಕರು, ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸ್ಪೀಕರ್ ಅವರು ಈ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದುಕೊಂಡು ಕಳೆದ 1.5 ವರ್ಷದಲ್ಲಿ ಬಹಳಷ್ಟು ಯೋಜನೆಗಳನ್ನು ನಾವು ಹಾಕಿಕೊಂಡು ಊರವರ ಎಲ್ಲ ಹಿರಿಯರ ಮನದಾಸೆಯಂತೆ ಬಹಳ ಉತ್ತಮವಾದಂಥ ಒಂದು ಸಮಿತಿ, 300ಕ್ಕಿಂತಲೂ ಹೆಚ್ಚು ಮಂದಿ ಇರುವಂಥ ಸಮಿತಿಯಲ್ಲಿ ಪದಾಧಿಕಾರಿಗಳು ಮಾತ್ರವಲ್ಲ, ಎಲ್ಲರೂ ಯುವಕ ಮಂಡಲ, ಯುವತಿ ಮಂಡಲ ಮತ್ತು ಎಲ್ಲ ಭಾಗದ ಸಂಘ ಸಂಸ್ಥೆಗಳು ಒಟ್ಟು ಸೇರಿಕೊಂಡು ಸುಮಾರು 1,65,00,000 ಒಂದು ಯೋಜನೆಯನ್ನು ಹಾಕಿಕೊಂಡು ಈಗಾಗಲೇ ಅದರಲ್ಲಿ ಒಂದು 65 ಲಕ್ಷದ ಯೋಜನೆ ಪೂರ್ಣಗೊಂಡಿದೆ ಎಂದು ಹೇಳಲಿಕ್ಕೆ ಬಹಳ ಸಂತಸ ಪಡ್ತಾ ಇದ್ದೇವೆ. ಇನ್ನು ಕೇವಲ 1 ಕೋಟಿಯ ಒಂದು ದೊಡ್ಡ ಮೊತ್ತದ ಒಂದು ಸಭಾಭವನ, ಸ್ಮಾರಕ ಭವನ ಆಗಲಿಕ್ಕಿದೆ. ಅದಕ್ಕೂ 20 ಲಕ್ಷ ಈಗಾಗಲೇ ಸನ್ಮಾನ್ಯ ಶಾಸಕರು ನಮಗೆ ಅನುದಾನವನ್ನು ಒದಗಿಸಿದ್ದು ನಮ್ಮೆಲ್ಲರ ಒಂದು ಸಂಭ್ರಮಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದೆ.
ಆ ಸಂದರ್ಭದಲ್ಲಿ ನಾವೊಂದು ಸ್ಮರಣ ಸಂಚಿಕೆಯನ್ನು 100 ವರ್ಷಗಳ ಇತಿಹಾಸದ ಸ್ಮರಣ ಸಂಚಿಕೆ ಅಂಬಲಿ ಎಂಬ ಹೆಸರಿನ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಬಹಳ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಗೌರವಾಧ್ಯಕ್ಷರು ಸನ್ಮಾನ್ಯ ಸ್ಪೀಕರ್ ಅವರ ಒಂದು ಪ್ರೋತ್ಸಾಹದಿಂದ ಸಮಿತಿಯವರ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು, ನಮ್ಮ ಗ್ಯಾರಂಟಿ ಯೋಜನೆಗಳ ಉಳ್ಳಾಲ ವಲಯದ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ರು ಇವರೆಲ್ಲರ ಸಹಕಾರದಿಂದ ಇಲಾಖೆಗೆ ಎಲ್ಲ ಕಡೆ ಶಾಲೆಗೆ ವಾಹನ ಕೇಳುವುದುಂಟು. ನಾವು ಹಾಗೆಲ್ಲ ಶಾಲೆಯಿಂದ ಶತಮಾನೋತ್ಸವ ಸಮಿತಿ ವತಿಯಿಂದ ಇಲಾಖೆಗೆ ಒಂದು ಬೊಲೆರೋ ಕಾರನ್ನು ನಾವು ನಾಡ್ದು ಒದಗಿಸುತ್ತಾ ಆ ದಿವಸ ಆ ಕೀಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಅದು ನಮಗೆಲ್ಲರಿಗೂ ಒಂದು ಸ್ಮರಣೀಯವಾಗಿ ಉಳಿಯಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈಗಾಗಲೇ ನಾವು ಯೋಜನೆಯಲ್ಲಿ ಮಾಡಿದಂತ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಂಪ್ಯೂಟರ್ ಕೊಠಡಿ ಈಗಾಗಲೇ ನಿರ್ಮಾಣವಾಗಿದೆ, ಅದು ಸುಸಜ್ಜಿತವಾಗಿ ನಿರ್ಮಾಣವಾಗಿದ್ದು ಈಗಾಗಲೇ ಕಂಪ್ಯೂಟರ್ ಇದೆ. ಎರಡನೆಯದು ವಿವೇಕ ಕೊಠಡಿ 20 ಲಕ್ಷದ್ದು, ಅದು ಸಹ ಕಳೆದ ವರ್ಷ ಸನ್ಮಾನ್ಯ ಗೌರವಾಧ್ಯಕ್ಷರು ಹಾಗೂ ಸನ್ಮಾನ್ಯ ಸ್ಪೀಕರ್ ಅವರಿಂದ ಉದ್ಘಾಟನೆಗೊಂಡಿದೆ. ಅಕ್ಷರ ದಾಸೋಹ ದಾಸ್ತಾನು ಕೊಠಡಿ ನವೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ. ಪೀಠೋಪಕರಣಗಳು 2 ಲಕ್ಷದ್ದು ನಾವು ಯೋಜನೆ ಹಾಕಿಕೊಂಡಿದ್ದು, ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 85,000 ಪೀಠೋಪಕರಣ ಈಗಾಗಲೇ ಒದಗಿ ಬಂದಿದೆ. ಅದೇ ರೀತಿ ಬಾಲ ಉದ್ಯಾನವನ್ನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮೂಡದ ಅಧ್ಯಕ್ಷರು ಶ್ರೀಯುತ ಸದಾಶಿವ ಉಳ್ಳಾಡ್ರವರು ಒದಗಿಸುತ್ತೇನೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಸಿಸಿಟಿವಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಬ್ಯಾಂಕ್ ಮ್ಯಾನೇಜರ್ ಕಿರಣ್ ಉಡುಪ ಅವರಿಂದ ಒದಗಿಸಲ್ಪಡ್ತದೆ, ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಅದೇ ರೀತಿ ಇಂಟರ್ಕಾಮ್ ಸೌಂಡ್ ಸಿಸ್ಟಮ್ ಸಹ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಮಗೆ ಒದಗಿ ಬರ್ತಾ ಇದೆ. ಶಾಲಾ ಕಟ್ಟಡಗಳ ಪೈಂಟಿಂಗ್ ವಿಶೇಷವಾಗಿ ನಮ್ಮ ಕೊಣಾಜೆ ವಲಯದ ಒಬ್ಬ ದಾನಿ ಶಿವಪ್ರಸಾದ್, ನಮ್ಮ ಹಳೆ ವಿದ್ಯಾರ್ಥಿ ಅಲ್ಲದಿದ್ದರೂ ಶಿವಪ್ರಸಾದ್ ಕೊಣಾಜೆ ಅವರು ನಮಗೆ ಸಂಪೂರ್ಣವಾಗಿ 2.5 ಲಕ್ಷದ ಪೇಂಟಿಂಗ್ ಅನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾದಂತಹ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶತಮಾನೋತ್ಸವ ಸ್ಮಾರಕ ದ್ವಾರವನ್ನು ಪಂಚಾಯತ್ ವತಿಯಿಂದ ನಾಡಿದ್ದಿನಿಂದ ಕಾಮಗಾರಿ ಆರಂಭವಾಗಲಿಕ್ಕಿದೆ. ಅದೇ ರೀತಿ ತರಗತಿ ಕೊಠಡಿಗಳು 4 ತರಗತಿ ಕೊಠಡಿಗಳನ್ನು ರಚನೆ ಮಾಡಲಿಕ್ಕಿದೆ, ಅದು ಸ್ಮಾರಕ ಭವನದಲ್ಲಿ ಆಗಲಿಕ್ಕಿದೆ. ಇನ್ನು ಬಯಲು ರಂಗ ಮಂಟಪಕ್ಕೆ ಈಗಾಗಲೇ ನಮ್ಮ ಶಾಲೆಯನ್ನು 1924ರಲ್ಲಿ ಆರಂಭಿಸಲು 5 ರೂಪಾಯಿಯ ತಿಂಗಳ ಬಾಡಿಗೆಗೆ ಕಟ್ಟಡವನ್ನು ಒದಗಿಸಿಕೊಟ್ಟಂತ ಧೂಮಣ್ಣ ಶೆಟ್ಟಿಯವರ ತಂದೆ ತಾಯಿ ರಾಮಕ್ಕ ಫಕೀರ ಶೆಟ್ಟಿಯವರ ಒಂದು ಸ್ಮಾರಕವಾಗಿ ನಮಗೆ ಬಯಲು ರಂಗ ಮಂಟಪವನ್ನು ಅವರ ಪುತ್ರರು ಆನಂದ ಶೆಟ್ಟಿ, ಸದಾಶಿವ ಶೆಟ್ಟಿ, ಪಡ್ಯಾರಮನೆ ಮತ್ತು ವಿಠಲ ಶೆಟ್ಟಿಯವರು 8 ಲಕ್ಷದ ಒಂದು ಬಯಲು ರಂಗ ಮಟ್ಟವನ್ನು ಒದಗಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಅದೇ ರೀತಿ ಸಭಾಂಗಣವನ್ನು ನಾವು ದಾನಿಗಳ ಒಂದು ಹೆಸರಿನಲ್ಲಿ ಮಾಡಲಿಕ್ಕೆ 30 ಲಕ್ಷದ ಒಂದು ಸಭಾಂಗಣವನ್ನು ನಾಡ್ದು ನಾವು ಶಿಲಾನ್ಯಾಸ ಮಾಡಲಿಕ್ಕಿದೆ. ದಾನಿಗಳ ನಾವು ಅಪೇಕ್ಷೆಯಲ್ಲಿದ್ದೇವೆ. ಅದೇ ರೀತಿ ಸಂಭ್ರಮ ಸಮಾರಂಭಕ್ಕೆ ಸುಮಾರು 12 ಲಕ್ಷದ ಯೋಜನೆ ಹಾಕಿಕೊಂಡಿದ್ದೇವೆ. ಗುರುವಂದನೆ ಮಾಡಲಿಕ್ಕಿದ್ದೇವೆ. ನಮ್ಮ ಶಾಲೆಯಲ್ಲಿ ಈಗಾಗಲೇ ಐತಪ್ಪರೈಯಿಂದ ಹಿಡಿದು 60 ಮಂದಿ ಶಿಕ್ಷಕರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 10 ಮಂದಿ ಈಗ ಇರುವವರು, 50 ಮಂದಿ ನಮ್ಮ ಶಾಲೆಯಿಂದ ಹೊರಗೆ ಹೋಗಿದ್ದಾರೆ. ಅದರಲ್ಲಿ 20 ಮಂದಿ ಈಗಾಗಲೇ ದಿವಂಗತರಾಗಿದ್ದಾರೆ. ಅವರ ಸ್ಮರಣೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. 30 ಮಂದಿ ಈಗಾಗಲೇ ಜೀವಂತವಾಗಿ ಇದ್ದಾರೆ. ಅದರಲ್ಲಿ ನಾಡ್ದು 22 ವಿದೇಶದಲ್ಲಿದ್ದ ಕಾರಣ 28 ಮಂದಿಗೆ ನಾವು ಆ ವೇದಿಕೆಯಲ್ಲಿ ಆ ಸಮಾರಂಭದಲ್ಲಿ ಗುರುವಂದನೆ ಮಾಡಲಿಕ್ಕಿದ್ದೇವೆ ಸನ್ಮಾನ್ಯ ಸ್ಪೀಕರ್ ಅವರ ಒಂದು ನೇತೃತ್ವದಲ್ಲಿ. ಅದೇ ರೀತಿ ಶೈಕ್ಷಣಿಕ ಆರೋಗ್ಯ ಶಿಬಿರಗಳನ್ನು ಕಳೆದ ವರ್ಷದಿಂದ 3 ಆರೋಗ್ಯ ಉಚಿತ ಚಿಕಿತ್ಸಾ ಶಿಬಿರವನ್ನು ನಡೆಸಿದ್ದೇವೆ. ಒಂದು ತಾಲೂಕು ಮಟ್ಟದ ಸ್ಕೌಟ್ ಗೈಡ್ ಮೇಳವನ್ನು ನಡೆಸಿದ್ದೇವೆ. ಅದೇ ರೀತಿ ಕ್ರೀಡಾಕೂಟವನ್ನು ನಡೆಸಿದ್ದೇವೆ. ಊರವರಿಗೆ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಕ್ಕಳಿಗೆ ಸ್ಪರ್ಧೆಗಳನ್ನು ನಡೆಸಿದೆ. ವಿಶೇಷವಾಗಿ ಗ್ರಾಮೀಣ ವಲಯದ ಎಲ್ಲ ಮಕ್ಕಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಕ್ರೀಡಾಕೂಟವನ್ನು ಸಹ ಏರ್ಪಡಿಸಿದ್ದೇವೆ. ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಜೀವಂತವಾಗಿ 96 ವರ್ಷದ ಕೋಟ್ರಗೊತ್ತಿನ ಆಳ್ವರವರು, ಶ್ರೀಮತಿ ಅವರ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಲಕ್ಷ್ಮೀ ನಾರಾಯಣ ಅವರವರ ತಾಯಿ ನರಸಿಂಹ ಆಳ್ವರವರ ತಾಯಿ ಈಗಲೂ ಇದ್ದಾರೆ. ಅವರಿಗೂ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಅನೇಕ ಅಧಿಕಾರಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಅವರನ್ನು ಗೌರವಪೂರ್ವಕ ಸನ್ಮಾನಿಸಲಿಕ್ಕಿದ್ದೇವೆ. ಮತ್ತು ಅಲ್ಲದೆ ದಾನಿಗಳಿಗೆ ಮತ್ತು ಗೌರವಾನ್ವಿತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಿಕ್ಕಿದೆ. ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾರ್ಢ್ಯಪಟು ಶ್ರೀಯುತ ಶೋಧನ್ ರೈ ಪಟ್ನಮಗೊರಗುತ್ತು ಮತ್ತು ರಾಷ್ಟ್ರೀಯ ಮಟ್ಟದ ಕರಾಟೆ ಪಟು ಶ್ರೀಮತಿ ಕುಮಾರಿ ರಿಕ್ತ ಕಿರಣ್ ರವರಿಗೆ ಆ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ತಾವೆಲ್ಲರೂ ಆ ಸಂಭ್ರಮ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮ ಸಂಭ್ರಮಕ್ಕೆ ಇನ್ನಷ್ಟು ಉತ್ತೇಜನ ನೀಡಬೇಕಂತ ವಿನಂತಿಸ್ತಾ ಸುದ್ದಿಗೋಷ್ಠಿಯಲ್ಲಿ
ನಮ್ಮೊಂದಿಗೆ ಇದ್ದಂಥ ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಾವು ಮಾಧ್ಯಮ ಮಿತ್ರರು ಸರ್ಕಾರಿ ಶಾಲೆಯನ್ನು ಉಳಿಸುವಲ್ಲಿ ಮಹತ್ತರ ಪಾತ್ರ ನಿಮ್ಮದು ಇದೆ ಅಂತ ಹೇಳುತ್ತಾ ಮಗದೊಮ್ಮೆ ಎಲ್ಲರಿಗೂ ವಂದನೆಗಳು. ಮಕ್ಕಳ ಸಂಖ್ಯೆ 100ಕ್ಕೆ ಇಳಿದಿತ್ತು. ಆ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ವ್ಯಾಮೋಹದ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಇರುವ ಕಾರಣ ಮಕ್ಕಳ ಸಂಖ್ಯೆ 100ಕ್ಕೆ ಇಳಿದಾಗ ನಾವು ಮಕ್ಕಳ ಸಂಖ್ಯೆ ಹೆಚ್ಚಿಸಲಿಕ್ಕೆ ಬೇಕಾಗಿ ಶಿಕ್ಷಕವರಿಂದ STMC ಅವರು ಸೇರಿಕೊಂಡು ತಿಂಗಳಿಗೆ 12,000 ರೂಪಾಯಿ ವೆಚ್ಚದ ವಾಹನವನ್ನು ಬಾಡಿಗೆ ಇಟ್ಟುಕೊಂಡಿದ್ದೆವು 3 ವರ್ಷಗಳ ಕಾಲ. ಆಗ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಬಂತು. ಆನಂತರ 2019ರಲ್ಲಿ ಸರ್ಕಾರದ ವತಿಯಿಂದ 1,000 ಆಂಗ್ಲ ಮಾಧ್ಯಮ ಶಾಲೆ ನಮಗೆ ಒದಗಿಸಿದಾಗ ಆಂಗ್ಲ ಮಾಧ್ಯಮವನ್ನು ನಾವು ಆರಂಭಿಸಿದ್ದು. ಮಾನ್ಯ ಸ್ಪೀಕರ್ ಅವರ ಸ್ಪೆಷಲ್ ಆಗಿ ನಮಗೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಒದಗಿಸಿಕೊಟ್ಟರು. ಆ ಸಂದರ್ಭದಲ್ಲಿ ಕೊರೋನಾ ಬಂದ ಕಾರಣ ವಾಹನವನ್ನು ಕೈ ಬಿಡಬೇಕಾಯಿತು, ಮಕ್ಕಳು ಬರುವುದು ಕಡಿಮೆ ಆಯಿತು. 2 ವರ್ಷ ಕೊರೋನಾದ ಅವಧಿಯಲ್ಲಿ ಮಕ್ಕಳ ಸಂಖ್ಯೆ ಶಾಲೆಯಲ್ಲಿ ಇರುವುದು ಕಡಿಮೆ ಆಯಿತು. ಆದ್ರಿಂದ ನಾವು ಶೈಕ್ಷಣಿಕ ವ್ಯವಸ್ಥೆಗೆ ಬಂದಾಗ ವಾಹನವನ್ನು ಕೈ ಬಿಟ್ಟೆವು. ಪೋಷಕರು ಹೇಳಿದ್ರು ನಾವೇ ವಾಹನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ. ಆದ್ದರಿಂದ ಇಲಾಖೆಗೆ ನಾವು ಯಾಕೆ ಕೊಡ್ತಾ ಇದ್ದೇವೆ ಅಂದ್ರೆ ಅದು ಒಂದು ಸ್ಪೆಷಲ್ ಆಗಿ ನಮ್ಮ ಸ್ಮರಣೀಯವಾಗಿ ಉಳಿಬೇಕು ಎಂಬಂತ. ನಾವು ಯಾವುದೇ ಒಂದು ನಮ್ಮ ಬಂದಂತ ಹಣದಿಂದ ಕೊಡ್ತಾ ಇಲ್ಲ. ದಾನಿಗಳು, ಶಾಲೆಗೆ ಕೊಡುವಂತ ದಾನಿಗಳು ಮುಂದೆ ಬಂದಾಗ ದಾನಿಗಳ ಹತ್ರ ನಾವು ಕೇಳಿಕೊಂಡೆವು ಇಲಾಖೆಗೆ. ಯಾಕೆಂದ್ರೆ 300ಕ್ಕಿಂತಲೂ ಹೆಚ್ಚು ಶಾಲೆಗೆ ಭೇಟಿ ಕೊಡುವಂತ ಇಲಾಖೆಗೆ ಒಬ್ಬ ಅಧಿಕಾರಿಗೆ ಸರ್ಕಾರದಿಂದ ವಾಹನಗಳನ್ನು ಒದಗಿಸಲಿಕ್ಕೆ ಸ್ವಲ್ಪ ಕಷ್ಟವಾಗಿರ್ಬೋದು. ಕೊಟ್ಟಿದ್ದಾರೆ ಅನೇಕ ನಮ್ಮ ವಲಯದಲ್ಲಿ 9 ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ವಾಹನಗಳ ವ್ಯವಸ್ಥೆ ಇದೆ. ಈ ವಾಹನ 30 ವರ್ಷ ಆಯಿತು. ಆದ್ದರಿಂದ ಆದಷ್ಟು ಶೀಘ್ರದಲ್ಲಿ ವಾಹನ ಸಿಕ್ಕಿದ್ರೆ ಅದರ ಈಗ ನಾವು ಇಲಾಖೆಗೆ ಬಿಟ್ಟು ಕೊಟ್ಟಿದ್ದೇವೆ. ಆ ನೆಲೆಯಲ್ಲಿ ನಮ್ಮ ಸ್ಮರಣೆಗೆ ಬೇಕಾಗಿ ಶತಮಾನೋತ್ಸವ ಸ್ಮರಣೆ ಬೇಕಾಗಿ ಸರ್ಕಾರ ಒದಗಿಸುತ್ತಿಲ್ಲ ಅಂತಲ್ಲ. ಹೌದೌದು, ಶಾಲಾ ಶತಮಾನೋತ್ಸವ ಸಮಿತಿಯ ವತಿಯಲ್ಲಿ 2 ದಾನಿಗಳು, ಅದು ಶತಮಾನೋತ್ಸವ ಸಮಿತಿಯ ವತಿಯಿಂದ ಆದರೂ 2 ದಾನಿಗಳು ಹೇಳಿದ್ದಾರೆ ನಮ್ಮ ಹೆಸರನ್ನು ಹೇಳಬೇಡಿ, ನಾವು ನಿಮ್ಮ ಶತಮಾನೋತ್ಸವ ಸಮಿತಿಯ ವತಿಯಿಂದ ನೀಡ್ತಾ ಇದ್ದೇವೆ. ಬೇಡಿಕೆ ಇಟ್ಟಾಗ ಹೌದು, ಇಲಾಖೆಗೆ ಹಸ್ತಾಂತರ, ಇಲಾಖೆ ಹೆಸರಿನಲ್ಲಿ ಹಸ್ತಾಂತರ. ಪ್ರೈವೇಟ್ ಆಗಿ ಇರುವುದು ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಅದು ಅವರಿಗೂ ಪ್ರಥಮ ಇದೊಂದು ಗೌರವಾಧ್ಯಕ್ಷರಾಗಿರುವುದು ಶತಮಾನೋತ್ಸವ ಸಮಿತಿಗೆ ಅವರ ಕ್ಷೇತ್ರದಲ್ಲಿ.